ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕಿಚನ್. ಸೊ ಇವತ್ತು ಚಿಕನ್ ಸುಕ್ಕ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ. ಚಿಕನ್ ಸುಕ್ಕ ತೆಂಗಿನಕಾಯಿ ಹಾಕಿ ಒಂದು ಒಳ್ಳೆ ಸೂಪರ್ ಆಗಿರೋ ಚಿಕನ್ ಸುಕ್ಕ ಹೇಗೆ ಮಾಡೋದು ಅನ್ನೋ ರೆಸಿಪಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 1 kg ಕೋಳಿ ಮಾಂಸ, ಅದು ಚೆನ್ನಾಗಿ 3 ಸಲ ನೀರಲ್ಲಿ ತೊಳೆದು ತಂದಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕಿ, ಸ್ವಲ್ಪ ವಿನಿಗರನ್ನು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಇಡಿ. ಸೊ ಫ್ರೆಂಡ್ಸ್, ಇದನ್ನೀಗ ಮ್ಯಾರಿನೇಟ್ ಮಾಡಲಿಕ್ಕೆ ಇಡೋಣ 10 ಮಿನಿಟ್ಸ್. ಚಿಕನ್ ಸುಕ್ಕ ಮಾಡಲು 10 ಉದ್ದ ಮೆಣಸು, 5 ಗಿಡ್ಡ ಮೆಣಸು, 15 ಬೆಳ್ಳುಳ್ಳಿ, 1/4 ಟೀ ಸ್ಪೂನು ಕರಿಮೆಣಸು, 1 ಟೀ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, ಸ್ವಲ್ಪ ಮೆಂತೆ, 1/4 ಟೀ ಸ್ಪೂನ್ದಷ್ಟು ಅರಸಿನ ಹುಡಿ, ಸ್ವಲ್ಪ ಲವಂಗ ತೆಕ್ಕೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಹುಳಿ. ಇದರ ಜೊತೆಗೆ 1 ಕಪ್ಪಷ್ಟು ತೆಂಗಿನ ತುರಿ. ಸೊ ಫ್ರೆಂಡ್ಸ್, ಈಗ ಏನೆಲ್ಲ ನಾವು ಮಸಾಲೆ ಈಗ ತಗೊಂಡಿದ್ದೇವೆ ಅದನ್ನು ಒಂದೊಂದಾಗಿ ಆಯಿಲ್ ಹಾಕದೆ ಹುರಿಬೇಕು. ಸೊ ಎಲ್ಲ ಮಸಾಲೆಯನ್ನು ಒಂದು ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಹುರಿರಿ. ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು ತಗೊಂಡಿದ್ದೇವೆ, ಅದನ್ನು ಕೂಡ ಸ್ವಲ್ಪ ಹುರಿಬೇಕು. ಸೊ ಇದೀಗ 1 ನಿಮಿಷ ಹುರಿದಾಗಿದೆ. ಇದನ್ನು ಕೂಡ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಉಳಿದಿರ್ತಕ್ಕಂಥ ಗರಂ ಮಸಾಲೆ ಈಗ ನೋಡ್ಬೋದು, ಎಲ್ಲ ಮಸಾಲೆ ಕೂಡ ಹುರಿದು ರೆಡಿಯಾಗಿದೆ. ಈಗ ಅಂದರೆ ತೆಂಗಿನಕಾಯಿ ಕೂಡ ಎಣ್ಣೆ ಹಾಕದೆ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಹುರಿಬೇಕು. ಈಗ ನೋಡಿ ಆಗಿದೆ, ರೆಡಿಯಾಗಿದೆ. ಇದನ್ನು ಕೂಡ ನಾವೀಗ ಪ್ಲೇಟಿಗೆ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ಏನು ಹುರಿದಿಟ್ಟಿದ್ದೇವೆ ಅದನ್ನು ಸಪ್ರೇಟ್ ಇಟ್ಕೊಳ್ಳಿ. ಉಳಿದೆಲ್ಲ ಮಸಾಲೆ ಈಗ ನೋಡಿ ಇದೆಲ್ಲ ಹುರಿದಾಗಿದೆ. ಇದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ನಾನೊಂದು ಬಾಣಲೆ ಇಟ್ಟಿದ್ದೇನೆ. ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಏನಿದೆ ಅದನ್ನು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿ ಅದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಇದರಲ್ಲಿ ಸ್ವಲ್ಪ ತೆಂಗಿನೆಣ್ಣೆಯನ್ನು ನಾವೀಗ ಹಾಕಿದ್ದೇವೆ, ಈಗ ಹಾಕ್ತಾ ಇದ್ದೇವೆ. ಇದನ್ನೀಗ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತಿಗೆ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕು. ಹಾಕಿದ ನಂತರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನೀಗ ಮುಚ್ಚಳ ಮುಚ್ಚಿ ನಾವು ಬೇಯಿಸಲಿಕ್ಕೆ ಬಿಡಬೇಕು. ಈಗ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಗ್ರೈಂಡ್ ಮಾಡ್ಕೋಬೇಕು. ಆಯಿತು. ಸೊ ಇದೀಗ ಮಸಾಲೆ ಕಡ್ದಾಗಿದೆ, ನೀವು ನೋಡ್ಬೋದು. ಸೊ ಕಡ್ದ ಮಸಾಲೆ ಏನಿದೆ ಅದರಲ್ಲಿ ಅರ್ಧದಷ್ಟು ಮಸಾಲೆಯನ್ನು ಈ ಚಿಕನಿಗೆ ಹಾಕ್ತಾ ಇದ್ದೇವೆ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಅರ್ಧದಷ್ಟು ಮಸಾಲೆಯನ್ನು ನಾವು ಚಿಕನಿಗೆ ಹಾಕಿ ಅದನ್ನು ಕುಕ್ ಮಾಡಲಿಕ್ಕೆ ಇಟ್ಟಿದ್ದೇವೆ. ಇನ್ನು ಅರ್ಧ ಮಸಾಲೆ ಮಿಕ್ಸಿ ಜಾರಲ್ಲಿ ಉಂಟು. ಅದಕ್ಕೆ ನಾವೀಗ ತೆಂಗಿನಕಾಯಿ ತುರಿ ಏನು ಹುರಿದಿಟ್ಟಿದ್ದೇವೆ ನೋಡಿ, ಅದನ್ನೀಗ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ನೀವು ನೋಡ್ಬೋದು, ಇದು ಜಾಸ್ತಿ ಗ್ರೈಂಡ್ ಆಗಲಿಕ್ಕೆ ಇಲ್ಲ. ಒಂದು 5-6 ಸೆಕೆಂಡ್ಸ್, ಒಂದು 10 ಸೆಕೆಂಡ್ಸ್ ಒಂದ್ಸಲ ಮಿಕ್ಸ್ ಆದರೆ ಆಯಿತು. ಜಾಸ್ತಿ ಗ್ರೈಂಡ್ ಮಾಡಬೇಡಿ. ನೋಡಿ ತೆಂಗಿನಕಾಯಿ ಹಾಗೆ ಇದೆ, ತುಂಬ ಗ್ರೈಂಡ್ ಆಗಲಿಲ್ಲ. ಸೊ ಈ ಮಸಾಲೆ ಈಗ ರೆಡಿ ಆಗಿದೆ. ನೀವಿಲ್ಲಿ ನೋಡ್ಬೋದು, ಚಿಕನ್ ಒಂದು ಕಡೆ ಕುಕ್ ಆಗ್ತಾ ಉಂಟು, ಇನ್ನೊಂದು ಕಡೆ ನಾವು ಉಳಿದ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕೋಬೇಕು. 2 ಚಮಚದಷ್ಟು ತುಪ್ಪ ಹಾಗೆ ಕಟ್ ಮಾಡಿ ಇರ್ತಕ್ಕಂಥ ಒಂದು ದೊಡ್ಡ ನೀರುಳ್ಳಿ,
ಈಗ ನೋಡ್ಬೋದು ಆನಿಯನ್ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಇದಕ್ಕೆ ನಾವೀಗ ಆಗ ಗ್ರೈಂಡ್ ಮಾಡಿರ್ತಕ್ಕಂಥ ಮಸಾಲ ಅರ್ಧ ಇಟ್ಟಿದ್ವಿ ತೆಂಗಿನಕಾಯಿ ಬೆರೆಸಿ, ಅದನ್ನೀಗ ಇದಕ್ಕೆ ಹಾಕೋಬೇಕು. ಇದನ್ನೀಗ ಚೆನ್ನಾಗಿ ಸ್ವಲ್ಪ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಇದನ್ನೀಗ ಒಂದು 2 ನಿಮಿಷ ಕಾಲ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೇವೆ. ಇದನ್ನೀಗ ಏನು ಚಿಕನ್ ಕುಕ್ ಆಗ್ತಿದೆ ಲೋ ಫ್ಲೇಮಲ್ಲಿ, ಅದಕ್ಕೆ ಆ್ಯಡ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಚಿಕನ್ ಇಲ್ಲಿ ಕುಕ್ ಆಗ್ತಾ ಇದೆ. ಮಸಾಲೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಇದಕ್ಕೆ ನೀರು ಹಾಕಬೇಕಾಗಿಲ್ಲ. ಚಿಕನ್ ಏನು ಕುಕ್ ಆಗುವಾಗ ಅದು ನೀರು ಬಿಡ್ತದೆ ನೋಡಿ, ಅದೇ ನೀರಲ್ಲಿ ಮಸಾಲ ಮಿಕ್ಸ್ ಆಗ್ತದೆ. ಒಂದು ವೇಳೆ ಡ್ರೈ ಆಗಿದ್ರೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ. ಅದನ್ನು ಕಂಪ್ಲೀಟ್ ಡ್ರೈ ಮಾಡಬೇಡಿ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಚಿಕನ್ ಸುಕ್ಕ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನೀಗ ಲಾಸ್ಟ್ 1-2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಲಿಕ್ಕೆ ಇಡೋಣ. ಸೊ ಫ್ರೆಂಡ್ಸ್, ಚಿಕನ್ ಸುಕ್ಕ ರೆಡಿ ಆಗಿದೆ. ಈಗ ನೋಡ್ಬೋದು, ಇದರ ಟೇಸ್ಟ್ ಅಂತೂ ತುಂಬಾ ಸೂಪರ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈಗ ಚಿಕನ್ ಸುಕ್ಕ ರೆಡಿಯಾಗಿದೆ. ನೀವೊಮ್ಮೆ ಟ್ರೈ ಮಾಡಿ ತಿನ್ನಿ. ಸೊ ಫ್ರೆಂಡ್ಸ್, ಸ್ಪೆಷಲ್ ಆಗಿರುವಂಥ ಚಿಕನ್ ಸುಕ್ಕ ರೆಸಿಪಿ ಸೂಪರ್ ಆಗಿ ಬಂದಿದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತಂತ ನಮ್ಗೆ ತಿಳಿಸಿ ಕಮೆಂಟ್ ಸೆಕ್ಷನ್ ಮೂಲಕ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.